ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೊಕ್ಕ ಕುಡ್ಲ ವಿಶ್ವವಿದ್ಯಾನಿಲಯದ ನಿರಡ್ 27ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕುಡ್ಲ ವಿಶ್ವವಿದ್ಯಾನಿಲಯಡ್ ಫೆಬ್ರವರಿ 25 ಬೊಕ್ಕ 22 ತಾರೀಕಿಗೆ ಹಿರಿಯ ಸಾಹಿತಿ ಡಾಕ್ಟರ್ ಪ್ರಭಾಕರ್ ಶಿಶಿಲರೆನ ಸರ್ವಾಧ್ಯಕ್ಷತೆಡ್ ನಡಪೆರ ಉಂಡು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಡಾಕ್ಟರ್ ಎಂಪಿ ಶ್ರೀನಾಥ್ ಸುದ್ದಿಗೋಷ್ಠಿ ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 27ನೇ ಸಾಹಿತ್ಯ ಸಮ್ಮೇಳನವನ್ನು ನಾವು ಉಳ್ಳಾಲ ತಾಲೂಕಿನ ಮಂಗಳೂರು ವಿಶ್ವವಿದ್ಯಾನಿಲಯ ಕೋಣಾಜೆಯಲ್ಲಿ ಇದೇ ಬರುವ 21 ಮತ್ತು 22ನೇ ತಾರೀಕಿಗೆ ಮಾಡಲಿಕ್ಕಿದ್ದೇವೆ. ಕಳೆದ ವರ್ಷ 26ನೇ ಸಾಹಿತ್ಯ ಸಮ್ಮೇಳನವನ್ನು ನಾವು ಇದೇ ಮಂಗಳೂರಿನ ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಿದ್ದೆವು. 27ನೇ ಸಾಹಿತ್ಯ ಸಮ್ಮೇಳನವನ್ನು ಕೂಡ ನಾವು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು, ಒಂದು ಜಾತ್ರೆಯ ಸ್ವರೂಪ ಆ ಸಮ್ಮೇಳನಕ್ಕೆ ಬರಬೇಕೆನ್ನುವ ದೃಷ್ಟಿಯಿಂದ ಕಳೆದ 3 ತಿಂಗಳಿಂದ ಆ ತಯಾರಿಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ನಾವೊಂದು ಸಂಯೋಜನಾ ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಸಂಯೋಜನಾ ಸಮಿತಿಯ ಗೌರವಾಧ್ಯಕ್ಷರಾಗಿ ಶ್ರೀ UT ಖಾದರ್ ಗೌರವಾಧ್ಯಕ್ಷರು, ಅವರು ಈ ಸಂಯೋಜನಾ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಾರೆ. ಅಧ್ಯಕ್ಷರಾಗಿ ಶ್ರೀ ದಿನೇಶ್ ಗುಂಡೂರಾವ್ ಅವರು ಇರ್ತಾರೆ. ಪ್ರೊಫೆಸರ್ PL ಧರ್ಮ ಅವರು ಕಾರ್ಯಾಧ್ಯಕ್ಷರಾಗಿರ್ತಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಕ್ಟರ್ ಧನಂಜಯ ಅವರು, ಕಾರ್ಯದರ್ಶಿಯಾಗಿ ಕೆ ರವೀಂದ್ರ ಕಲ್ಲಿಮಾರ್ ಅವರು ಇರ್ತಾರೆ. ಕೋಶಾಧಿಕಾರಿಯಾಗಿ ಲಯನ್ ಚಂದ್ರರಾಜ್ ಶೆಟ್ಟಿ ಅವರು, ಜೊತೆ ಕಾರ್ಯದರ್ಶಿಗಳಾಗಿ ಶ್ರೀ ತ್ಯಾಗಮ್ಮ ಹರೇಕಳ ಮತ್ತು ಶ್ರೀ ರಾಧಾಕೃಷ್ಣರಾವ್ ಅವರು ಇರ್ತಾರೆ. ಪದ್ಮಶ್ರೀ ಹರೇಕಳ ಹಾಜಬ್ಬ ಮೆರವಣಿಗೆಯನ್ನು ಉದಿಪನ ಮಲ್ಪೆರ ಉಲ್ಲೇರು 10 ಗಂಟೆಗೆ ಕುಡ್ಲ ವಿಶ್ವವಿದ್ಯಾನಿಲಯದ ಮಂಗಳ ಸಭಾಂಗಣಡ್ ಉದಿಪನ ಲೇಸು ನಡಪೆರ ಉಂಡು. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಲ್ಪೆರ ಉಲ್ಲೇರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದಿಪನ ಮಲ್ಪೆರ ಉಲ್ಲೇರು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ವಸ್ತು ಪ್ರದರ್ಶನ ಉದಿಪನ ಮಲ್ಪೆರ ಉಲ್ಲೇರು. ಹೊಸ ಕೃತಿಲೆದ ಲೋಕಾರ್ಪಣದ ಕಾರ್ಯಕ್ರಮಡ್ ಒಟ್ಟು 18 ಕೃತಿಲು ಬಿಡುಗಡೆ ಆಯರೆಯತದು ಕುಡ್ಲ ವಿಶ್ವವಿದ್ಯಾನಿಲಯದ ಕುಲ ಸಚಿವರು ರಾಜು ಮೊಗವೀರ KAS ಇಂದೇನು ನಡಪಾದ ಕೊರಿಯರು ಉಲ್ಲೇರ್ ಪಂಡದು ಡಾಕ್ಟರ್ MP ಶ್ರೀನಾಥ್ ವಿವರ ಕೊರಿಯರು. ಬಹುಶಃ ಉಳ್ಳಾಲ ತಾಲೂಕು ಅಸ್ತಿತ್ವಕ್ಕೆ ಬಂದ ಮೇಲೆ ಮೊದಲ ಬಾರಿ ವಿಶ್ವವಿದ್ಯಾನಿಲಯದಲ್ಲಿ ನಾವು ಸಾಹಿತ್ಯ ಸಮ್ಮೇಳನವನ್ನು ಬರ್ತಾ ಇದ್ದೇವೆ. ಈ ಸಾಹಿತ್ಯ ಸಮ್ಮೇಳನ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಒಂದು ಉತ್ಸವ ರೀತಿಯಲ್ಲಿ ಆಗಬೇಕು, ಎಲ್ಲ ಜನರು ಅದರಲ್ಲಿ ಭಾಗವಹಿಸಬೇಕೆನ್ನುವ ದೃಷ್ಟಿಯಿಂದ ಈಗಾಗಲೇ ಮಾಧ್ಯಮ ಬಂಧುಗಳು ಬಹಳ ರೀತಿಯಲ್ಲಿ ಪ್ರಚಾರ ಕೂಡ ಕೊಟ್ಟಿದ್ದಾರೆ. ಕಳೆದ 1 ತಿಂಗಳಿಂದ ಮಾಧ್ಯಮಗಳಲ್ಲಿ ಕೂಡ ಸಮ್ಮೇಳನದ ಬಗ್ಗೆ ಮಾಹಿತಿಗಳು ಬರ್ತಾ ಇವೆ. ಈ ಸಮ್ಮೇಳನ ಮೆರವಣಿಗೆಯೊಂದಿಗೆ ಆರಂಭ ಆಗ್ತದೆ. ಉದ್ಘಾಟನೆಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ BR ಲಕ್ಷ್ಮಣ್ ರಾವ್ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆ ನಮ್ಮ ಸಭಾಧ್ಯಕ್ಷರಾದ ಶ್ರೀ UT ಖಾದರ್ ಅವರು ಇರ್ತಾರೆ, ದಿನೇಶ್ ಗುಂಡೂರಾವ್ ಅವರು ಇರ್ತಾರೆ, ಹಾಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಇರ್ತಾರೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಡಾಕ್ಟರ್ B ಪ್ರಭಾಕರ್ ಶಿಶಿಲ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಇವತ್ತಿನ ಪತ್ರಿಕೆಗಳಲ್ಲಿ ಕೂಡ ಅವರ ಒಂದು ಮಾಹಿತಿ ಕೂಡ ಇವತ್ತು ಬಂದಿದೆ. ಉದ್ಘಾಟನೆ ನಂತರ ಪುಸ್ತಕಗಳ ಬಿಡುಗಡೆ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ನಾವು ಸಮ್ಮೇಳನಗಳಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೇವೆ. ಆದರೆ ಈ ಸಲ ನಾವು
ಅದಕ್ಕೆ ಸುಮಾರು 1 ಗಂಟೆಗಳ ಕಾಲ ಅವಕಾಶ ಮಾಡಿಕೊಟ್ಟು ಸುಮಾರು 18 ಪುಸ್ತಕಗಳು ಆ ಸಂದರ್ಭದಲ್ಲಿ ಬಿಡುಗಡೆ ಆಗ್ತದೆ. ನಡುವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ. ಆ ಸಮ್ಮೇಳನದಲ್ಲಿ ಒಟ್ಟು 2 ದಿನಗಳ ಸಮ್ಮೇಳನಗಳಲ್ಲಿ 5 ಗೋಷ್ಠಿಗಳು, 4 ವಿಶೇಷ ಉಪನ್ಯಾಸಗಳು ಕೂಡ ಇರ್ತವೆ. ಗೋಷ್ಠಿಗಳಲ್ಲಿ ಕರಾವಳಿಯ ಲೋಕದೃಷ್ಟಿ, ಭಾಷಾ ಬಾಂಧವ್ಯ, ಅದರ ಬಗ್ಗೆ ಒಂದು ರೀತಿಯ ಸಂವಾದ, ಹಿರಿಯರ ಕುರಿತು ಯುವಚಿಂತನೆ, ಸಾಹಿತ್ಯ ರಸಪ್ರಸಂಗಗಳು, ಕವಿತೆಗಳ ಕತೆ, ಕವಿ ಕಾವ್ಯ ಸಂವಾದ, ಹೀಗೆ 5 ಗೋಷ್ಠಿಗಳು ಕೂಡ ಈ ಸಮ್ಮೇಳನದಲ್ಲಿ ಬಹಳ ಮುಖ್ಯ ಆಗ್ತದೆ. ಬಹಳ ಮುಖ್ಯವಾಗಿ ನಾವು ವಿಶೇಷ ಉಪನ್ಯಾಸದಲ್ಲಿ ವೀರರಾಣಿ ಅಬ್ಬಕ್ಕ ಆ ಉಪನ್ಯಾಸವನ್ನು ಕೂಡ ನಾವು ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡಿದ್ದೇವೆ. ಅಗಲಿದ ಗಣ್ಯರಿಗೆ ನುಡಿನಮನ ಕಾರ್ಯಕ್ರಮಗಳು ಕೂಡ ಈ ಸಂದರ್ಭಗಳಲ್ಲಿ ನಡೆಯಲಿಕ್ಕಿದೆ. ವಿಶೇಷವಾಗಿ ನಾವು ಕಾರ್ಯಕ್ರಮದಲ್ಲಿ ಹಿರಿಯರು, ಯುವಜನರು, ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಿರಿಯರ ಅನುಭವಗಳು ನಮ್ಮ ಯುವಜನರಿಗೆ ಬೇಕು, ವಿದ್ಯಾರ್ಥಿಗಳಿಗೆ ಬೇಕು ಎನ್ನುವ ದೃಷ್ಟಿಯಿಂದ ನಾವು ವಿದ್ಯಾರ್ಥಿಗಳನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಬಳಸಿಕೊಂಡಿದ್ದೇವೆ. ನಾವು ಬಹಿರಂಗ ಅಧಿವೇಶನದಲ್ಲಿ ಕೆಲವು ನಿರ್ಣಯಗಳನ್ನು ಕೂಡ ನಾವು ಮಾಡಲಿಕ್ಕೆ ಇದ್ದೇವೆ. ಸಾಧಕರಿಗೆ ಗೌರವಾರ್ಪಣೆ, 13 ಸಾಧಕರು ಮತ್ತು ಸಂಸ್ಥೆ ಕುರಿಯ ವಿಠಲ ಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಉಜಿರೆ, ಈ ಒಂದು ಸಂಸ್ಥೆ ಕಳೆದ 25 ವರ್ಷಗಳಿಂದ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಅಂಥ ಒಂದು ಸಂಸ್ಥೆಗೂ ಕೂಡ ನಾವು ಗೌರವಾರ್ಪಣೆಯನ್ನು ಮಾಡಲಿಕ್ಕೆ ಇದ್ದೇವೆ. ಸಮಾರೋಪ ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಸನ್ಮಾನ ಮಾಡುವವರು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಸಮಾರೋಪ ಭಾಷಣ ಮಾಡಲಿಕ್ಕೆ ಇರುವವರು ಲೇಖಕರು, ಪ್ರಧಾನ ಪುರವಾಣಿ ಸಂಪಾದಕರು, ಕನ್ನಡಪ್ರಭ ಬೆಂಗಳೂರು, ಶ್ರೀ ಜೋಗಿ ಗಿರೀಶ್ ರಾವ್ ಉಪ್ಪಿನಂಗಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ. ಅವರು ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣ ಮಾಡಲಿಕ್ಕೆ ಇದ್ದಾರೆ. ಸಾಂಸ್ಕೃತಿಕ, ಸಾಹಿತ್ಯ, ಕಲೆ ಈ ಕ್ಷೇತ್ರಗಳಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ. ಅದರಲ್ಲಿ ಬಹಳ ಮುಖ್ಯವಾದವರು ಡಾಕ್ಟರ್ ವಿದ್ಯಾಕುಮಾರಿ ಪಾವೂರು, ಈಗ ಉಡುಪಿಯ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವರು, 13ರಷ್ಟು ಕಾದಂಬರಿಗಳನ್ನು ಬರೆದಂಥ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ, ಹಾಗೆ ಸಾಮಾಜಿಕ ಮುಖಂಡರಾದ ಶ್ರೀ ವೆಂಕಪ್ಪ ಕಾಜವ ಮಿತ್ತಕೋಡಿ ಅವರು, MG ಕಜೆ ಅವರು ಕಲಾವಿದರಾಗಿದ್ದಾರೆ. ಆಮೇಲೆ ಮುಲ್ಕಿಯವರಾದ ಪರಮಾನಂದ ಸಾಲಿಯಾನ್ ಅವರು, ಆಮೇಲೆ ಮೂಡಬಿದ್ರೆ ಆ ವಲಯದ ಪತ್ರಕರ್ತರಾದ ಧನಂಜಯ ಮೂಡಬಿದ್ರೆ ಅವರು ಇರ್ತಾರೆ. ಪುತ್ತೂರಿನವರಾದ ವರ್ಣಚಿತ್ರ ಕಲಾವಿದರಾದ ಶ್ರೀ ಮೋನಪ್ಪ ಅವರು ಇರ್ತಾರೆ. ಕಡಬ ತಾಲೂಕಿನ ಶ್ರೀಮತಿ ಪ್ರೇಮಗೌಡ ಅವರು ಶಿಕ್ಷಕರು ಮಾತ್ರ ಅಲ್ಲ, ಒಬ್ಬರು ಕ್ರೀಡಾಪಟು ಕೂಡ ಆಗಿದ್ದಾರೆ. ಆಮೇಲೆ ಕರಾವಳಿಯ ಪಾರಂಪರಿಕ ವಸ್ತು ಸಂಗ್ರಹಾಲಯ ಅವರು ವಿಟ್ಲದಲ್ಲಿ ನೆಲೆಸಿದ್ದಾರೆ, ಶ್ರೀ ಶಶಿಕುಮಾರ್ ಭಟ್ ಪಾಡಾರು, ಅವರಿಗೂ ಕೂಡ ನಾವು ಗೌರವಾರ್ಪಣೆ ಸಲ್ಲಿಸಲಿಕ್ಕಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಡಾಕ್ಟರ್ ಜೋಸೆಫ್ ಎಂ ಅವರು ಜಲ ಸಂವರ್ಧನಾ ತಜ್ಞರು, ಆ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವರು, ಅವರಿಗೂ ಕೂಡ ನಾವು
ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗೆ ಶಾಂತಿ ಪ್ರಕಾಶನ, ನಮ್ಮ ಮಂಗಳೂರಿನಲ್ಲಿ ಶಾಂತಿ ಪ್ರಕಾಶನ ಕಳೆದ ಕೆಲವು ವರ್ಷಗಳಿಂದ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ, ವ್ಯವಸ್ಥಾಪಕರಾಗಿದ್ದಾರೆ. ಶ್ರೀ ಮೊಹಮ್ಮದ್ ಕುನ್ನಿ ತೊಕ್ಕೊಟ್ಟು ಅವರಿಗೂ ಕೂಡ ನಾವು ಗೌರವಾರ್ಪಣೆ ಮಾಡಲಿಕ್ಕಿದ್ದೇವೆ. ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಬಿತಾ ಕೊರಗ ಅವರಿಗೂ ಕೂಡ ನಾವು ಗೌರವಾರ್ಪಣೆ ಮಾಡಲಿಕ್ಕೆ ಇದ್ದೇವೆ. ವಿಶೇಷವಾಗಿ ನಾವು ಗಡಿನಾಡು, ಕಾಸರಗೋಡು ಆ ಭಾಗದಿಂದ ಪಯ್ಯನೂರಿನ ಕುಂಜಿರಾಮನ್ ಮಾಸ್ತಾರ್ ಅವರು ವಿಶೇಷ ಏನು ಅಂತ ಹೇಳಿದರೆ ನಿರಂಜನರ ಕಾದಂಬರಿಗಳ ಮಲಯಾಳ ಅನುವಾದಕರು. ಅವರು ಕನ್ನಡದಲ್ಲಿ ಬಂದಂಥ ಅವರ ಕಾದಂಬರಿಯನ್ನು ಮಲಯಾಳಕ್ಕೆ ಅನುವಾದ ಮಾಡಿ ಅಲ್ಲಿಯ ಮಲಯಾಳಿಗಳಿಗೂ ಕೂಡ ಸಿಗುವ ಹಾಗೆ ಅವರು ಮಾಡಿದ್ದಾರೆ. ಅಂತಹ ವಿಶೇಷ ಗೌರವವನ್ನು ಕೂಡ ನಾವು ಅವರಿಗೆ ನೀಡಲಿಕ್ಕೆ ಇದ್ದೇವೆ. ಇಂಥ ಒಂದು ಸಮ್ಮೇಳನದಲ್ಲಿ ವಿಶೇಷವಾಗಿ ಕಾರ್ಯಾಧ್ಯಕ್ಷರಾಗಿ ನಮ್ಮ ಪ್ರೊಫೆಸರ್ PL ಧರ್ಮ ಅವರು, ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯದ, ಈಗಾಗಲೇ ಅವರ ಪೂರ್ಣ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸಮ್ಮೇಳನ ಕೂಡ ನಿರಂತರವಾಗಿ ಅಲ್ಲಿ ಸಭೆಗಳು ಕೂಡ ಆಗ್ತಾ ಇವೆ. ಅವರು ನಮ್ಮೊಂದಿಗೆ ಇರ್ತಾರೆ. ಈ 2 ದಿನದ ಸಮ್ಮೇಳನ ಅದೊಂದು ರೀತಿಯ ಮಾದರಿ ಸಮ್ಮೇಳನ ಆಗಬೇಕೆನ್ನುವ ದೃಷ್ಟಿಯಿಂದ ನಾವು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಮಿತಿಯವರು ಸುಮಾರು 20ಕ್ಕೂ ಹೆಚ್ಚು ನಾವು ಸಮಿತಿಗಳನ್ನು ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ಅಧ್ಯಕ್ಷರು ಇರ್ತಾರೆ, ಸಂಚಾಲಕರು ಇರ್ತಾರೆ, ಬೇರೆ ಬೇರೆ ಸಮಿತಿಯ ಸದಸ್ಯರು ಕೂಡ ಇರ್ತಾರೆ. ಇವರೆಲ್ಲರೂ ಈಗಾಗಲೇ ತಮ್ಮ ಕಾರ್ಯಚಟುವಟಿಕೆಯನ್ನು ಆರಂಭಿಸಿದ್ದಾರೆ. ಈ ಸಮ್ಮೇಳನ ಒಂದು ಮಾದರಿ ಸಮ್ಮೇಳನ ಆಗಬೇಕು ಎನ್ನುವ ದೃಷ್ಟಿಯಿಂದ ನಾವು ಸಮಯಕ್ಕೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೊಡುವವರಿದ್ದೇವೆ. ಈಗಾಗಲೇ ಈ ಬಗ್ಗೆ ಬಹಳಷ್ಟು ನಮ್ಮ ಜಿಲ್ಲೆಯಿಂದ ಈ ಸಮ್ಮೇಳನದಲ್ಲಿ ಭಾಗವಹಿಸುವ ಬಗ್ಗೆ ಈಗಾಗಲೇ ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು 30ರಷ್ಟು ಸ್ಟಾಲುಗಳು ಈಗಾಗಲೇ ಬಂದಿವೆ. 10ಕ್ಕಿಂತಲೂ ಹೆಚ್ಚು ಪುಸ್ತಕಗಳ ಮಳಿಗೆಗಳು ಕೂಡ ಬಂದಿವೆ. ಒಂದು ವಸ್ತು ಪ್ರದರ್ಶನಗಳನ್ನು ಕೂಡ ನಾವು ಮಾಡುವವರಿದ್ದೇವೆ. ಉಳ್ಳಾಲ ತಾಲೂಕಿನ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಸರ್ಕಾರಿ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ನಮ್ಮ ಸಮ್ಮೇಳನ ಸಂಯೋಜನಾ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ UT ಖಾದರ್ ಅವರ ನೇತೃತ್ವದಲ್ಲಿ 2 ಸಭೆಗಳನ್ನು ಕೂಡ ಅವರು ನಡೆಸಿದ್ದಾರೆ. ಅಧಿಕಾರಿಗಳನ್ನು ಸೇರಿಸಿ ಒಂದು ಸಭೆ ಮಾಡಿದ್ದಾರೆ. ಆಮೇಲೆ ಉಳ್ಳಾಲ ತಾಲೂಕಿನ ಪಂಚಾಯತ್ ಅಧ್ಯಕ್ಷರು ಮತ್ತು PDO ಮತ್ತು 17 ಪಂಚಾಯತ್ಗಳ ಎಲ್ಲ ಅಧ್ಯಕ್ಷರನ್ನು, PDOಗಳನ್ನು, ಆಮೇಲೆ ಎಲ್ಲ ಅದರ ಅಧಿಕಾರಿಗಳನ್ನು ಕರೆದು ಕೂಡ ಅವರು ಸಭೆ ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ಒಂದು ಸಮ್ಮೇಳನ ಯಶಸ್ವಿ ಸಮ್ಮೇಳನ ಆಗಬೇಕು. ಮಾಧ್ಯಮದವರು ಇನ್ನೂ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ಸಮ್ಮೇಳನ ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಧನಂಜಯ ಕುಂಬ್ಳೆ, ಕಾರ್ಯದರ್ಶಿ ರವೀಂದ್ರ ರೈ ಕಲ್ಲಿಮಾರ್, ಕೋಶಾಧಿಕಾರಿ ಚಂದ್ರಹಾಸ್ ಶೆಟ್ಟಿ, ಮಾಧ್ಯಮ ಸಮಿತಿಯ ಅಧ್ಯಕ್ಷರು ವಸಂತ್ ಕೊಣಾಜೆ ಸುದ್ದಿಗೋಷ್ಠಿ ಒಡೆಯಿದ್ದರು.